ಚಪ್ಪರ ಮುಹೂರ್ತವನ್ನು ನಾವು ಈಗಾಗಲೇ ನೆರವೇರಿಸಿದ್ದೇವೆ. ಮುಂದಿನ ನಮ್ಮ ಕಾರ್ಯಕ್ರಮಕ್ಕೆ ಪೂರಕವಾಗಿ ನಡೆದಂತಹ ಈ ಚಪ್ಪರ ಮುಹೂರ್ತ ಇನ್ನು ಇರುವಂಥ ಕೆಲವೇ ದಿನಗಳಲ್ಲಿ ಈ ಬೃಹತ್ ಕಾರ್ಯಕ್ರಮಗಳನ್ನು ಅತ್ಯಂತ ಸಮೃದ್ಧವಾಗಿ, ಸಂಭ್ರಮವಾಗಿ ಮತ್ತು ಎಲ್ಲರೂ ಕೂಡ ಮೆಚ್ಚತಕ್ಕಂಥ ರೀತಿಯಲ್ಲಿ ಇಲ್ಲಿನ ಪ್ರಕೃತಿ ಸೌಂದರ್ಯದ ಈ ಮಧ್ಯಭಾಗದಲ್ಲಿ, ಈ ಪಡುಮಲೆಯ ಈ ಜಾಗದಲ್ಲಿ ಒಂದು ಯಶಸ್ವಿ ಕಾರ್ಯಕ್ರಮ ಮಾಡುವಂಥ ನಿಟ್ಟಿನಲ್ಲಿ ನಾವು ಇವತ್ತು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಇವತ್ತು ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಮತ, ಎಲ್ಲ ಧರ್ಮ ಭಾಷೆಯವರು ಕೂಡ ಒಗ್ಗಟ್ಟಾಗಿ ಮತ್ತು ಇದು ನಮ್ಮ ಪಡುಮಲೆ ಅನ್ನುವಂತಹ ನಿಟ್ಟಿನಲ್ಲಿ ಇದು ನಮ್ಮದೇ ಆದಂತಹ ಧಾರ್ಮಿಕ ಪರಂಪರೆ, ನಮ್ಮದೇ ಆದಂಥ ಧಾರ್ಮಿಕ ಆಚಾರ ವಿಚಾರಗಳನ್ನು, ಆಚರಣೆಗಳನ್ನು ನಡೆಸಿಕೊಂಡು ಹೋಗಬೇಕು ಅನ್ನುವ ದೃಷ್ಟಿಕೋನದಿಂದ ಎಲ್ಲ ಹಿಂದೂ ಧರ್ಮ ಮತ್ತು ಇತರ ಮತೀಯರನ್ನು ಕೂಡ ನಾವು ಆಹ್ವಾನಿಸ್ತಾ ಇದ್ದೀವಿ. ಇದೊಂದು ಸಮಾಜ ಸುಧಾರಣೆಯ ಕ್ಷೇತ್ರ ಕೂಡ ಹೌದು. ಧೈರ್ಯ, ಸಾಹಸ, ನೆಮ್ಮದಿಯ ಒಂದು ವಿಚಾರವನ್ನು ಜನತೆಗೆ ಕೊಟ್ಟಂತಹ ಕ್ಷೇತ್ರ ಕೂಡ ಹೌದು.